ನಮಸ್ಕಾರ ವೀಕ್ಷಕರೇ, ತುಳುನಾಡ ಸಾರಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿ. ತುಳುನಾಡ ರಕ್ಷಣಾ ವೇದಿಕೆ ಹಲವಾರು ಹೋರಾಟದ ಪರ ಧ್ವನಿ ಎತ್ತಿದ ಸಂಘಟನೆ. 2009ರಲ್ಲಿ ಜನ್ಮ ತಾಳಿದ ತುಳುನಾಡ ರಕ್ಷಣಾ ವೇದಿಕೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆ ಸೇರಿದಂತೆ ದೇಶ ವಿದೇಶಗಳಲ್ಲೂ ಬಲಿಷ್ಠವಾಗಿ ಬೆಳೆದು ನಿಂತಿದೆ. ಲಾಕ್ಡೌನ್ ಸಂದರ್ಭವೂ ಸೇರಿದಂತೆ ಸಂಕಷ್ಟಕ್ಕೆ ಒಳಗಾದ ಜನರ ಸಮಸ್ಯೆಗಳನ್ನು ನೀಗಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತಿದೆ. ಇದರ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ನಾಯಕತ್ವದ ತುಳು ರಕ್ಷಣಾ ವೇದಿಕೆ ಕುರಿತು ಸಣ್ಣ ವಿವರ ನಿಮ್ಮ ಮುಂದೆ. ಬಂಗಾರದ ಬಟ್ಟಲು ಎಂದು ಘಟ್ಟದ ಮೇಲಿನ ಜನರಿಂದ ಕರೆಸಿಕೊಳ್ಳುವ ತುಳುನಾಡು ಒಂದು ವಿಭಿನ್ನ ಭಾಷೆ, ಸಂಸ್ಕೃತಿಯನ್ನ ಹೊಂದಿರುವ ಪ್ರದೇಶ. ಆಚಾರ, ವಿಚಾರ, ನಂಬಿಕೆಗಳನ್ನ ತನ್ನದೇ ಆದ ಪರಂಪರೆಯನ್ನ ಹೊಂದಿರುವ ವಿಶಿಷ್ಟ ಪ್ರದೇಶ. ತುಳುನಾಡು ತಾನು ನಂಬಿಕೊಂಡಿರುವ ವೈಶಿಷ್ಟ್ಯತೆಗಳ ಬಗ್ಗೆ ಸ್ಪಷ್ಟ ನಿಲುವು ಹೊಂದಿರುವ, ಹಾಗಾಗಿ ಅದು ಉಳಿದ ಜಿಲ್ಲೆ ಅಥವಾ ರಾಜ್ಯಗಳಿಗಿಂತಲೂ ಭಿನ್ನವಾಗಿರುತ್ತೆ. ಈ ಕಾರಣಕ್ಕಾಗಿ ಈ ಭಾಷೆಗೆ ವಿಶೇಷ ಸ್ಥಾನಮಾನ ಸಿಗಬೇಕು, ಇಲ್ಲಿನ ಜನರ ಆಸ್ತಿಗಳಿಗೆ ಮನ್ನಣೆ ಸಿಗಬೇಕೆಂದು ಬಯಸುವವರು. ಈ ವಿಚಾರವಾಗಿ ಹಲವಾರು ಹಕ್ಕೊತ್ತಾಯಗಳು ಅಂದಿನಿಂದ ನಡೆದುಕೊಂಡು ಬಂದಿದೆ. ಹಲವಾರು ತುಳುನಾಡಿನ ಸಂಘ ಸಂಸ್ಥೆಗಳು ಹೋರಾಟದಲ್ಲಿ ಭಾಗಿಯಾಗಿವೆ. ಆ ಸಂಘಟನೆಗಳಲ್ಲಿ ತುಳುನಾಡ ರಕ್ಷಣಾ ವೇದಿಕೆ ಕೂಡ ಮುಂಚೂಣಿ ಸಂಘಟನೆ ಎನ್ನಲು ತಪ್ಪಾಗಲಾರದು. Dr. David Frank Fernandez, Dubai, Honorable President, International ತುಳುನಾಡ ರಕ್ಷಣಾ ವೇದಿಕೆ. ರಾಸಿ ಫ್ರಾನ್ಸಿಸ್ ರಸ್ಕ್ವಿನ್ಹಾ, ಮುಂಬೈ, Honorable Advisor, ಇಂಟರ್ನ್ಯಾಷನಲ್ ತುಳುನಾಡ ರಕ್ಷಣಾ ವೇದಿಕೆ. ಇವರ ಸಹಕಾರದೊಂದಿಗೆ ತುಳುನಾಡ ರಕ್ಷಣಾ ವೇದಿಕೆ ದೊಡ್ಡ ಮಟ್ಟದಲ್ಲಿ ಬೆಳೆದುಕೊಂಡಿದೆ. ಭಾರತ ದೇಶದ ತುಳುನಾಡಿನಲ್ಲಿ ಸಂಘ ಸಂಸ್ಥೆ ಸಂಘಟನೆಗಳಿಗೇನು ಕೊರತೆ ಇಲ್ಲ. ಸಾಕಷ್ಟು ಸಂಘಟನೆಗಳು ಇಲ್ಲಿವೆ. ಆದರೆ ಜನಪರ ಕಾಳಜಿಯುಳ್ಳ ಸಂಘಟನೆಗಳಲ್ಲಿ ಕೆಲವು. ಅಂತಹವುಗಳಲ್ಲಿ ಮುಂಚೂಣಿಯಲ್ಲಿರುವುದು 2009ರಲ್ಲಿ ಜನ್ಮ ತಾಳಿದ ತುಳುನಾಡ ರಕ್ಷಣಾ ವೇದಿಕೆ. ತುಳುನಾಡ ರಕ್ಷಣಾ ವೇದಿಕೆ ಎಂದಾಕ್ಷಣ ನೆನಪಾಗುವುದು ಇದರ ರೂವಾರಿ ಯೋಗೀಶ್ ಶೆಟ್ಟಿ ಜಪ್ಪು. ಯೋಗೀಶ್ ಶೆಟ್ಟಿ ಜಪ್ಪು ಅಂದ್ರೆ ತುಳುನಾಡ ರಕ್ಷಣಾ ವೇದಿಕೆ ಎಂಬಷ್ಟರ ಮಟ್ಟಿಗೆ ಅವರು ಬೆಳೆದಿದ್ದಾರೆ ಮತ್ತು ಸಂಘಟನೆಯನ್ನ ಬೆಳೆಸಿದ್ದಾರೆ. ಸ್ವಪಕ್ಷೀಯರ ಚುಚ್ಚುಮಾತು, ಕಿಚ್ಚು ಮತ್ಸರಗಳಿಂದ ಬೇಸತ್ತು ರಾಜಕೀಯ ಪಕ್ಷದಿಂದ ಹೊರಬಂದ ಶ್ರೀ ಯೋಗೀಶ್ ಶೆಟ್ಟಿ ಜಪ್ಪು ಅವರು 2009ರಲ್ಲಿ ತುಳುನಾಡ ರಕ್ಷಣಾ ವೇದಿಕೆ ಎಂಬ ಜನಪರ ಜೀವಪರ ಸಂಘಟನೆಯನ್ನ ಸ್ಥಾಪಿಸಿದ್ರು. ಹಂತ ಹಂತವಾಗಿ ಬೆಳೆದ ಈ ಸಂಘಟನೆ ಇದೀಗ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಯುವ ಘಟಕ, ಮಹಿಳಾ ಘಟಕ, ಹೋಟೆಲ್ ಮಾಲಕರ ಘಟಕ, ಕ್ಷೇತ್ರವಾರು ಘಟಕಗಳನ್ನೊಳಗೊಂಡು ಬಲಿಷ್ಠವಾಗಿ ಬೆಳೆದು ನಿಂತಿದೆ. ಅಲ್ಲದೆ ದುಬೈ ಸಹಿತ ಹೊರ ರಾಷ್ಟ್ರಗಳಲ್ಲೂ ಸಕ್ರಿಯ ಕಾರ್ಯಕರ್ತರ ತಂಡವನ್ನ ಹೊಂದಿದೆ. ಜಾತಿ, ಮತ, ಧರ್ಮ ಭೇದವಿಲ್ಲದೆ ಸಾವಿರಾರು ಕಾರ್ಯಕರ್ತರು ನಿಸ್ವಾರ್ಥದಿಂದ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ತುರವೆ ಸ್ಥಾಪಕಾಧ್ಯಕ್ಷ ಯೋಗೀಶ್ ಶೆಟ್ಟಿಯವರು ಕಾಳಜಿ ಇರುವುದು ಬಡವರ, ದೀನದಲಿತರ, ಅನಾಥರ, ದೌರ್ಜನ್ಯಕ್ಕೆ ಒಳಗಾದವರ ಬಗ್ಗೆಯೇ. ಅನ್ಯಾಯ ಎಲ್ಲೇ ನಡೆದರೂ ತುರವೆ ಕ್ಷಣಗಳಲ್ಲಿ ಅಲ್ಲಿ ಹಾಜರಾಗಿ ನ್ಯಾಯಪರ ಹೋರಾಟ ನಡೆಸುತ್ತಾ ಬಂದಿದ್ದಾರೆ. ಕರಾವಳಿ ಭಾಗದ ನಾನಾ ಸಮಸ್ಯೆಗಳ ವಿರುದ್ಧ ಹೋರಾಟಗಳಿಗೆ ಬೀದಿಗಿಳಿದು ಹೋರಾಟ ಮಾಡಿದ ಸಂಘಟನೆ. ಎತ್ತಿನಹೊಳೆ ಯೋಜನೆ ವಿರುದ್ಧ ಜಾಗೃತಿ ಜಾಥಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ. ಪ್ರತಿ ವರ್ಷ ತುಳುನಾಡ ರಕ್ಷಣಾ ವೇದಿಕೆಯ ಮುಖಂಡರುಗಳು ತಮ್ಮ ಹುಟ್ಟುಹಬ್ಬವನ್ನ ರಕ್ತದಾನ ಶಿಬಿರ, ಅನಾಥಾಶ್ರಮ, ಭಗಿನಿ ಸಮಾಜದಂತಹ ಸಂಸ್ಥೆಗಳಿಗೆ ಹಣ್ಣು ಹಂಪಲು ಸಹಿತ ಇತರ ಸವಲತ್ತು ವಿತರಿಸುವ ಮೂಲಕ ವಿಶಿಷ್ಟವಾಗಿ ಆಚರಿಸುತ್ತಾ ಬಂದಿದ್ದಾರೆ. ಇನ್ನು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಇತ್ಯಾದಿ 10 ಹಲವು ಕಾರ್ಯಕ್ರಮಗಳನ್ನು ತುಳುನಾಡ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಹಮ್ಮಿಕೊಳ್ಳುತ್ತಿದ್ದಾರೆ. ಜೊತೆಗೆ ಬೆಂಗಳೂರಲ್ಲಿ ನಡೆದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಯುವ ಸಾಧಕ ಪ್ರಶಸ್ತಿಗೂ ತುಳುನಾಡ ರಕ್ಷಣಾ ವೇದಿಕೆ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜಪ್ಪು ಭಾಜನರಾಗಿದ್ದಾರೆ. ತುಳುನಾಡ ರಕ್ಷಣಾ ವೇದಿಕೆ ಕಳೆದ 12 ವರ್ಷಗಳ ಹಿಂದೆ ಪ್ರಾರಂಭಗೊಂಡಿದ್ದು, ಆ ಬಳಿಕ ಜನರಿಗೆ ಎಲ್ಲಿ ಅನ್ಯಾಯ ಆಗ್ತದೆ ಅವರ ಪರವಾಗಿ ನಾವು ಹೋರಾಟಗಳನ್ನು ಮಾಡ್ತಾ ಬಂದಿದೆ.
ಪ್ರಮುಖವಾಗಿ ಹೋರಾಟ ಅಂದರೆ ನಾವು ಮಹಾಕಾಳಿ ಪಡ್ಪಿನ ಒಂದು ಅಂಡರ್ ಪಾಸ್ ಸಮಸ್ಯೆಯಾಗಿ ಹಲವಾರು ಜನ ಕೇರಳದಿಂದ ಬರುವವರಾಗಿರ್ಬೋದು ಅಥವಾ ಕೊಣಾಜೆ ಮುಡಿಪು ಸೈಡಿಂದ ಮಂಗಳೂರಿಗೆ ಬರುವವರಾಗಿರ್ಬೋದು ದಿನದಲ್ಲಿ 42ರಿಂದ 43 ಟ್ರೈನ್ ಬಂದಾಗ ಅಲ್ಲಲ್ಲಿ ಗೇಟ್ ಬಿದ್ದ ಸಂದರ್ಭದಲ್ಲಿ ಅವರು ಹಲವಾರು ಸಮಯಗಳು ತೊಂದರೆ ಆಗಿಕೊಂಡು ಅಲ್ಲಿ ಬರುವಂಥ ಆ್ಯಂಬುಲೆನ್ಸ್ ಆಗಿರ್ಬೋದು ಅಲ್ಲಿಯ ಅಗತ್ಯದಕ್ಕೋಸ್ಕರ ಬರುವ ಮಂಗಳೂರಿನವರಿಗೆ ತುಂಬ ತೊಂದರೆ ಆದ ಸಂದರ್ಭದಲ್ಲಿ ಹೋರಾಟಗಳನ್ನು ಮಾಡ್ತಾ ಬಂದು ಕಳೆದ ಗೌರ್ಮೆಂಟ್ ಇದ್ದ ಸಂದರ್ಭದಲ್ಲಿ ಯು ಟಿ ಖಾದರ್ ಅವರು ಇದ್ದ ಸಂದರ್ಭದಲ್ಲಿ 30 ಕೋಟಿ ರೂಪಾಯಿಯನ್ನು ಅದಕ್ಕೆ ಅನುದಾನ ಮೀಸಲಿಟ್ಟರು. ಆ ಬಳಿಕ ಇದೀಗ ಕಳೆದ 3 ತಿಂಗಳ ಹಿಂದೆ ಅಲ್ಲಿ MP ಮತ್ತು MLA ಅವರು ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಬಂದ ಅಲ್ಲಿ 47 ಕೋಟಿಗಳ ಒಂದು ಯೋಜನೆ ಹಾಕೊಂಡು ಸ್ಮಾರ್ಟ್ ಸಿಟಿಯಲ್ಲಿ ಅದನ್ನು ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದಾರೆ. ಏಪ್ರಿಲ್ 5, 1837ರಂದು ಕಲ್ಯಾಣ ಸ್ವಾಮಿ, ಕೆದಂಪಾಡಿ ರಾಮೇಗೌಡ, ಲಕ್ಷ್ಮಪ್ಪ ಬಂಗರಸ, ಹುಲಿಕುಂದ ನಂಜಯ್ಯ, ಉಪ್ಪಿನಂಗಡಿ ಮಂಜೇರವರ ನೇತೃತ್ವದಲ್ಲಿ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರು ಬಾವುಟಗುಡ್ಡೆಯಲ್ಲಿ ಬ್ರಿಟಿಷ್ ಬಾವುಟವನ್ನ ಕೆಳಗಿಳಿಸಿ ತುಳುನಾಡ ಸ್ವಾತಂತ್ರ್ಯ ಬಾವುಟವನ್ನ ಹಾರಿಸಿದ ದಿನದ ನೆನಪಿನ ಕಾರ್ಯಕ್ರಮವನ್ನ ತುಳುನಾಡ ರಕ್ಷಣಾ ವೇದಿಕೆ ಆಶ್ರಯದಲ್ಲಿ ವರ್ಷಂಪ್ರತಿ ಆಚರಿಸಲಾಗುತ್ತದೆ. ಯುವಕರಿಗೆ ಕ್ರೀಡಾ ಪ್ರೋತ್ಸಾಹ ನೀಡುವ ದೃಷ್ಟಿಯಲ್ಲಿ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ತುಳುನಾಡ ಕಬಡ್ಡಿ ಎಂಬ ಕ್ರೀಡೆಯನ್ನ ಆಯೋಜಿಸಿದ್ರು. ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ತುಳುನಾಡ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಡೇವಿಡ್ ಫ್ರಾಂಕ್ ಫರ್ನಾಂಡಿಸ್ ರವರ ಮಾರ್ಗದರ್ಶನ ಹಾಗೂ ತನುಮನ ಧನದ ಸಹಕಾರದೊಂದಿಗೆ ದಶಮಾನೋತ್ಸವದ ಅಂಗವಾಗಿ ತೌಳವ ಉಚ್ಚಯ ಎಂಬ 3 ದಿನದ ತುಳು ಸಮ್ಮೇಳನವನ್ನ ಮಂಗಳೂರಿನ ಪುರಭವನದಲ್ಲಿ ಆಯೋಜಿಸಿದ್ದು, 3 ದಿನಗಳ ಕಾರ್ಯಕ್ರಮಗಳಲ್ಲಿ ಸಂಸ್ಕೃತಿಯನ್ನ ಬಿಂಬಿಸುವ ಕರಕುಶಲ ಪ್ರದರ್ಶನ, ದೈವಾರಾಧನೆ, ವಿಚಾರಗೋಷ್ಠಿ, ಮಹಿಳಾ ಗೋಷ್ಠಿ, ಬಹುಭಾಷಾ ಕವಿಗೋಷ್ಠಿ ಕಾರ್ಯಕ್ರಮಗಳನ್ನ ನಡೆಸಲಾಗಿತ್ತು. ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಾದ ತೌಳವ ಚಕ್ರವರ್ತಿ ಪ್ರಶಸ್ತಿಯನ್ನ ಡಾಕ್ಟರ್ ಡೇವಿಡ್ ಫ್ರಾಂಕ್ ಫರ್ನಾಂಡಿಸ್ ಅವರಿಗೆ ನೀಡಲಾಗಿದ್ದು, ತೌಳವ ರತ್ನ, ತೌಳವ ಶ್ರೀ ಸೇರಿದಂತೆ ಹಲವಾರು ಸಾಧಕರಿಗೆ ಪ್ರಶಸ್ತಿಗಳನ್ನ ನೀಡಿ ಗೌರವಿಸಲಾಗಿತ್ತು. ತುಳುನಾಡಿನ ಪ್ರಮುಖ ಧಾರ್ಮಿಕ ಮುಖಂಡರು ಸೇರಿದಂತೆ ಪದ್ಮಶ್ರೀ ಡಾಕ್ಟರ್ BM ಹೆಗ್ಡೆ ಸೇರಿದಂತೆ ದೇಶ ವಿದೇಶದ ಹಲವಾರು ತುಳು ಹಾಗೂ ಕನ್ನಡ ಸೇವೆ ಸಲ್ಲಿಸುತ್ತಿರುವ ಪ್ರಮುಖರು ಭಾಗವಹಿಸಿ ತೌಳವ ಉಚ್ಚಯ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಕೊಡಗಿನಲ್ಲಿ ಸಂಭವಿಸಿದ ಜನಪ್ರವಾಹ ಮತ್ತು ಗುಡ್ಡ ಕುಸಿತ ಸಂದರ್ಭದಲ್ಲಿ ನೆರವಿನ ಹಸ್ತ ನೀಡಲಾಯಿತು. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಸಾವಿರಾರು ಜನರಿಗೆ ಉಚಿತ ಪಡಿತರ ಕಿಟ್ಗಳನ್ನು ವಿತರಿಸಲಾಯಿತು. ತುಳುನಾಡ ರಕ್ಷಣಾ ವೇದಿಕೆಯು ಅಂತಾರಾಷ್ಟ್ರೀಯ ಘಟಕದ ಗೌರವಾಧ್ಯಕ್ಷರಾದ ಡಾಕ್ಟರ್ ಫ್ರಾಂಕ್ ಫರ್ನಾಂಡಿಸ್ ರವರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷರಾದ ಶ್ರೀ ಯೋಗೀಶ್ ಶೆಟ್ಟಿಯವರ ನೇತೃತ್ವದಲ್ಲಿ ದಿನನಿತ್ಯ ಜನರ ಸೇವೆಗೆ ಸದಾ ಸಿದ್ಧರಾಗಿ ನಿರಂತರ ಸೇವೆಯನ್ನ ಮುನ್ನಡೆಸುತ್ತಿದೆ. ಅದೇ ರೀತಿಯಲ್ಲಿ ನಾವು ತೌಳ ಉಚ್ಚ ಅಂತ ಹೇಳ್ಕೊಂಡು 3 ದಿನದ ವಿಶ್ವ ತುಳು ಸಮ್ಮೇಳನವನ್ನು ಕೂಡ ಮಾಡಿಕೊಂಡು ದೇಶದ ವಿದೇಶದ ಹಲವಾರು ಪ್ರಮುಖರಿಗೆ ಕೂಡ ಸನ್ಮಾನಗಳನ್ನು ಗೌರವಗಳನ್ನು ಮಾಡಿಕೊಂಡು ಒಂದು ತುಳುವನ್ನು ಭಾಷೆಗೆ 8ನೇ ಪರಿಚಯದಕ್ಕೆ ಮಾನ್ಯತೆ ಸಿಗಬೇಕು, ಅದೇ ರೀತಿಯಲ್ಲಿ ತುಳುವಿನ ಪ್ರತಿಭೆಗಳಿಗೆ ಗೌರವ ಸಿಗಬೇಕಂತ ಹೇಳ್ಕೊಂಡು ತುಳುನಾಡ ರಕ್ಷಣಾ ವೇದಿಕೆ ಹೋರಾಟ ಮಾಡಿದೆ. ಅದೇ ರೀತಿಯಲ್ಲಿ ತುಳು ಚಿತ್ರರಂಗಕ್ಕೆ ಹಲವಾರು ಸಂದರ್ಭದಲ್ಲಿ ಟಾಕೀಸಿನ ಸಮಸ್ಯೆ ಆಗಿರ್ಬೋದು, ಅದೇ ರೀತಿಯಲ್ಲಿ ನಿರ್ಮಾಪಕರ ಗೊಂದಲ ಸಮಸ್ಯೆ ಆಗಿರ್ಬೋದು, ನಿರ್ಮಾಪಕರ ಸಂಘ ಸ್ಥಾಪನೆ ಸಂದರ್ಭದಲ್ಲಿ ಆಗಿರ್ಬೋದು, ತುಳುನಾಡ ರಕ್ಷಣಾ ವೇದಿಕೆ ಮುತುವರ್ಜಿಯಲ್ಲಿ ಚಿತ್ರತಂಡದಾಗಿರ್ಬೋದು, ತಾಂತ್ರಿಕ ತಂಡದ ಜೊತೆಯಾಗಿ ನಿಂತಿದೆ. ಅದೇ ರೀತಿಯಲ್ಲಿ ಹಲವಾರು ಕೆಲಸದಲ್ಲಿ ಯಾವಾಗ ತೊಂದರೆ ಆಗ್ತದೆ ಜನರ ಧ್ವನಿಯಾಗಿ ತುಳುನಾಡ ರಕ್ಷಣಾ ವೇದಿಕೆ ಒಂದಲ್ಲ ಸುಮಾರು 500ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದೆ. ಅದು ಪುಂಜಾಲಕಟ್ಟೆ ಆಗಿರ್ಬೋದು, ಅದು ಮಡಿಕೇರಿಯ ಕೆಲವು ಸಮಸ್ಯೆ ಆಗಿರ್ಬೋದು, ಉಡುಪಿಯ ಕರಾವಳಿ ಬೈಪಾಸ್ ರಸ್ತೆ ಆಗಿರ್ಬೋದು, ಬೇರೆ ಬೇರೆ ವಿಷಯದಲ್ಲಿ ನಿರಂತರವಾಗಿ ತುಳುನಾಡ ರಕ್ಷಣಾ ವೇದಿಕೆ ಬೆಂಬಲ ನೀತಿ. ವಿಶ್ವಕ್ಕೆ ಒಕ್ಕರಿಸಿದ ಕೊರೋನಾ ವೈರಸ್ ಇಡೀ ದೇಶವನ್ನೇ ಸಂಕಷ್ಟಕ್ಕೆ ಈಡು ಮಾಡಿದೆ. ರಾಜ್ಯದಲ್ಲಂತೂ ಹೇಳತೀರದ ಸಂಕಷ್ಟಕ್ಕೆ ಜನತೆ ಒಳಗಾಗಿದ್ದಾರೆ. ಕೊರೋನಾ 1ನೇ ಅಲೆಯಾಯಿತು, 2ನೇ ಅಲೆಯಲ್ಲೂ ಜನತೆ ಭಾರಿ ಸಂಕಷ್ಟ ಪಡುವಂತಾಗಿದೆ. ಇದನ್ನ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಲಾಕ್ಡೌನ್ ಅನ್ನ ಜಾರಿಗೊಳಿಸಿದೆ. ಇದರಿಂದಾಗಿ ಮಧ್ಯಮ ವರ್ಗ,
ಬಡ ಜನತೆ ಭಾರಿ ಸಂಕಷ್ಟಕ್ಕೆ ಇಡುವಾಯಿತು. ಲಾಕ್ಡೌನ್ನಿಂದ ಅನೇಕರು ದುಡಿಯಲು ಅವಕಾಶವಿಲ್ಲದೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕೊರೋನಾ ಮುಂಜಾಗ್ರತಾ ಲಾಕ್ಡೌನ್ ಹೇರಿಕೆಯಿಂದ ಜನರು ಬಹಳ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿರುವ ಕಾಲಘಟ್ಟದಲ್ಲಿ ಕೊರೋನಾ ಮಹಾಮಾರಿ ಉಲ್ಬಣಿಸಿ ಜನರ ಅಮೂಲ್ಯ ಜೀವಗಳ ಜೊತೆಗೆ ಚೆಲ್ಲಾಟವಾಡುತ್ತಿದೆ. ಒಂದೆಡೆ ಕೆಲಸವಿಲ್ಲ, ಇನ್ನೊಂದೆಡೆ ಆಹಾರ ವಸ್ತುಗಳ ಕೊರತೆಯಿಂದ ಅಂಗಡಿಗಳು ಮುಚ್ಚಿದ ಪರಿಸ್ಥಿತಿ. ಹೋಟೆಲ್ ಕೂಡ ಇಲ್ಲದ ಕಾರಣ ವಲಸೆ ಕಾರ್ಮಿಕರು, ಬೀದಿ ಬದಿ ಭಿಕ್ಷುಕರು, ತೀರಾ ಬಡತನದ ನಿತ್ಯ ಕಾರ್ಮಿಕರು ಮೊದಲಾದವರ ಪರಿಸ್ಥಿತಿ ಪಟ್ಟಣಗಳಲ್ಲಿ ಶೋಚನೀಯವಾಗಿದೆ. ಈ ಹಿನ್ನೆಲೆಯಲ್ಲಿ ತುಳುನಾಡ ರಕ್ಷಣಾ ವೇದಿಕೆಯು ಸಮಾಜ ಸೇವಾ ಕಾರ್ಯದಲ್ಲಿ ತನ್ನ ಹಿರಿಮೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನಿಟ್ಟು ನಿತ್ಯ ನಿರಂತರ ರಾತ್ರಿ ಹಗಲೆನ್ನದೆ ನಿರಾಶ್ರಿತರ, ಬಡವರ ಮತ್ತು ಹಸಿವಿನಿಂದ ಕಂಗಾಲಾಗಿ ಕುಳಿತ ಜನರ ಬಳಿ ಹೋಗಿ ಅವರ ಸೇವೆಯನ್ನ ಮಾಡುತ್ತಾ ಬಂದಿದೆ. ನಿರ್ಗತಿಕರು, ಕಾರ್ಮಿಕರು, ಬಡವರು, ಕೂಲಿ ಕಾರ್ಮಿಕರಿಗೆ ಮಧ್ಯಾಹ್ನದ ಹೊತ್ತಿನ ಊಟ ಹಾಗೂ ಉಪಹಾರ ನೀಡುವ ಮೂಲಕ ಯೋಗೀಶ್ ಶೆಟ್ಟಿ ಜೆಪ್ಪು ಅವರ ತಂಡ ಮಾನವೀಯತೆ ಮೆರೆದಿದೆ. ತುಳುನಾಡ ರಕ್ಷಣಾ ವೇದಿಕೆ ಸದಸ್ಯರು ಹಾಗೂ ಕಾರ್ಯಕರ್ತರು ಊರೂರು ಸುತ್ತಿ ಒಪ್ಪೊತ್ತಿನ ಊಟ ಹಾಗೂ ಆಹಾರ ಕಿಟ್ಗಳನ್ನು ಒದಗಿಸಿ ಅಸಹಾಯಕರ ಪಾಲಿಗೆ ಆಸರೆಯಾದರು. ಅದರಲ್ಲೂ ತುಳುನಾಡ ರಕ್ಷಣಾ ವೇದಿಕೆ ಸ್ಥಾಪಕಾಧ್ಯಕ್ಷ ಯೋಗೀಶ್ ಶೆಟ್ಟಿ ಅವರ ನಾಯಕತ್ವದಲ್ಲಿಯೇ ಈ ಎಲ್ಲ ಸಾಮಾಜಿಕ ಕಾರ್ಯಗಳು ನಡೆಯುತ್ತಾ ಬಂದಿದೆ. ತುಳುನಾಡಿನಲ್ಲಿ ಚಿರಪರಿಚಿತರಾಗಿರುವ ಯೋಗೀಶ್ ಶೆಟ್ಟಿ ಅವರು ಇಂತಹ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಓರ್ವ ಜನನಾಯಕನಾಗಿ ರೂಪುಗೊಳ್ಳುತ್ತಿದ್ದಾರೆ. ಈ ಮೂಲಕ ಬಡವರ ಪಾಲಿಗೆ ಆಶಾಕಿರಣ ಆಗುತ್ತಿದ್ದಾರೆ ಅಂತ ಹೇಳಬಹುದು. ತುಳುನಾಡ ರಕ್ಷಣಾ ವೇದಿಕೆ ಮ್ಯಾಂಗ್ಳೂರ್ from 4th May until 2nd July 60 days distributing food and grocery kit to the poor needy people. In this pandemic critical situation, most of us supporting financially, but Tulonaada Rakshana Vedike since 60 days taken the responsibility to distribute daily 600 poor needy people food. It is not an easy task. Tulonaada Rakshana Vedike is doing great work. God Almighty will surely bless them and guide them to do this work continuously until the lockdown is removed by the government. What is social development? It is acceptable and respectable by all. It will happen only when we do charity and such good work. We all are born, but one day we have to die. In between womb to tomb is our life. It is not important how a man dies. What is important is how we live. So when we are living, it is our duty to do charity and good work. ಇದವರಿಗೆ ಅನ್ನದಾನವನ್ನು ನೀಡುವ ಮೂಲಕ ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ. ಇದಕ್ಕೆ ಮುಖ್ಯ ಕಾರಣಕರ್ತರಾದ ನಮ್ಮ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಜಪ್ಪು ಅವರು. ಇವತ್ತಿನ ಸಂದರ್ಭದಲ್ಲಿ ಕೊರೋನಾದಿಂದಾಗಿ ಜನರು ತುಂಬ ಕಷ್ಟಪಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹಸಿದವರಿಗೆ ಅನ್ನದಾನ ನೀಡುವ ಮಹತ್ವಪೂರ್ಣ ಕಾರ್ಯವನ್ನು ತುಳುನಾಡ ರಕ್ಷಣಾ ವೇದಿಕೆಯಿಂದ ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಲಾಕ್ಡೌನ್ ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಜನತೆಗೆ ತುಳುನಾಡ ರಕ್ಷಣಾ ವೇದಿಕೆ ನಿರ್ಗತಿಕರಿಗೆ ನೆರವು ಆಗ್ತಾ ಇದ್ದಾರೆ. ಬಡ ಹಾಗೂ ನಿರ್ಗತಿಕರನ್ನ ಹುಡುಕಿ ಅವರಿಗೆ ಉಪಹಾರದ ವ್ಯವಸ್ಥೆಯನ್ನ ಮಾಡ್ತಾರೆ. ಮಂಗಳೂರಿನ ಕೆಎಸ್ಆರ್ಟಿಸಿ, ಕದ್ರಿ, ಬಂದರು, ಸ್ಟೇಟ್ ಬ್ಯಾಂಕ್ ಸೇರಿದಂತೆ ವಿವಿಧ ಕಡೆಗಳಿಗೆ ತೆರಳಿ ಸಂಜೆ ಹೊತ್ತಿನ ಉಪಹಾರ ಕೊಡುವ ಕೆಲಸ ಮಾಡುತ್ತಿದ್ದಾರೆ. ವಿವಿಧ ಬಗೆಯ ತಿಂಡಿಗಳನ್ನ ಕೊಡುವ ಮೂಲಕ ಯೋಗೀಶ್ ಶೆಟ್ಟಿ ಜೆಪ್ಪು ಓರ್ವ ಮಾದರಿ ನಾಯಕರಾಗಿದ್ದಾರೆ. ಪ್ರತಿದಿನ ವಿವಿಧ ಬಗೆಯ ತಿಂಡಿಗಳನ್ನ ನಿರ್ಗತಿಕರಿಗೆ ಕೊಡುವುದರ ಜೊತೆಯಲ್ಲಿಯೇ ಚಿಕನ್ ಸಾಂಬಾರನ್ನ ಕೂಡ ಕೊಡ್ತಾ ಇದ್ದಾರೆ. ಈ ಮೂಲಕ ನಿರ್ಗತಿಕರು, ಕಾರ್ಮಿಕರು, ಬಡವರು, ಕೂಲಿ ಕಾರ್ಮಿಕರಿಗೆ ಓರ್ವ ಸಮರ್ಥ ನಾಯಕನಾಗಿ ಬೆಳೆದುಕೊಳ್ಳುತ್ತಿದ್ದಾರೆ. ಇವರ ಸಮಾಜಮುಖಿ ಕಾರ್ಯಕ್ಕೆ ಚಿತ್ರನಟ ನವೀನ್ ಟಿ ಪಡೀಲ್, ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ ಕತ್ತಲ್ ಸರ್, ಸಾಹಿತಿ ಭಾಸ್ಕರ್ ರೈ ಕುಕ್ಕವಳ್ಳಿ ಸೇರಿದಂತೆ ಹಲವು ಮಂದಿ ಸಾಥ್ ನೀಡ್ತಾ ಇದ್ದಾರೆ. ತುಳುನಾಡ ರಕ್ಷಣಾ ವೇದಿಕೆ ಇಂತಹ ಕಾರ್ಯಕ್ರಮಕ್ಕೂ ಜೊತೆಯಾಗುತ್ತಿದ್ದಾರೆ. ಅನ್ನದಾನಕ್ಕಿಂತ ಇನ್ನೂ ದಾನ ಇಲ್ಲ ಎಂದು ಬಹಳ ಪ್ರಸಿದ್ಧವಾದ ಸರ್ವಜನ ಒಂದು ಕಡೆಗಳಲ್ಲಿ ಅನ್ನವನ್ನು ಇಕ್ಕುವುದು, ನಲ್ಲಿಯನ್ನು ಬರೆಯುವುದು, ತನ್ನಂತೆ ಬರದ ಬಗೆಗಡೆ ಕೈಲಾಸ ವಿಜ್ಞಾನವನ್ನು ಅಂದರೆ ಮನುಷ್ಯನಿಗೆ ಎಲ್ಲಕ್ಕಿಂತ ಬಹಳ ದೊಡ್ಡದು ಉದರ.
ಯೋಗೇಶನ್ನೇ ಗೊತ್ತುಂಡಿಕ್ಲೆ ತುಳುನಾಡು ರಕ್ಷಣಾ ವೇದಿಕೆ ಎಷ್ಟು ವರ್ಷದಿಂದ ಪೊರ್ಮೊಂದುಲ್ಲೇರು ಅಣ್ಣಾರ ಪೊರ್ಮನೆಕ್ ದೇವರದ ಇಟ್ಟಿತ್ತ ಸಾರ್ಥಕ ಒಂದು ಈ ಬಯ್ಯದ ಬಡವು ದಯ ಬಂದಾಗ ಇತ್ತದ ಪರಿಸ್ಥಿತಿ ನಿಗ್ಲೆ ಗೊತ್ತು ನಾರು ಪಂಡೇರು ಕೆಲವು ಸಂದರ್ಭ ಎಂಜಿನ ಅವ್ಯವಸ್ಥೆಯಲ್ಲಿ ಉಂಡು ಇತ್ತದ ಪರಿಸ್ಥಿತಿ ಅಣ್ಣ ಒಂಜಿದ ಪೊರ್ತುದ ಒಂಜಿ ಬಡವನು ಒಂಜಿ ನಿಗಿಪುನಂಜಿನ ಮಾಮಲ್ಲ ಕೆಲಸ ಅರ್ನೊಟ್ಟಿಗೆ ಸುಮಾರು ಜನ ಸಾಥ್ ಕೊಡ್ತಿರಾರು ಪಂಡೀರ್ ಏರುಪುರನಿಗೆ ಸಹಾಯ ಮಂದಿರನ್ ಅಂಚ ಏನಲ್ಲ ಬರೀರ ಬಂಡೀರ್ ಎನ್ನೇ ಮೋಹನ್ ಮೆಂಡರ್ ಬಂಡೀರ್ ಯೋಗೇಶನ್ ಎತ್ತೊಂದುಲ್ಲೇರು ತುಳುನಾಡು ರಕ್ಷಣಾ ವೇದಿಕೆ ತುಳುನಾಡು ಬಂಡಿ ಕೊಡ್ಲಿ ಇಂಗಳು ತುಳುವೇರು ಸರ್ವ ಧರ್ಮದ ಈ ನಾಡು ಇಂಗಳು ಸರ್ವ ಧರ್ಮದ ಪ್ರೋತ್ಸಾಹ ಇಂಗಳು ಮಿತ್ತು ಮೈದಿನ ಕಲಾವಿದರು ಅಂಚೆ ತುಪ್ಪನಕ ಅಕುಲು ಮಲ್ಪನ ಕೆಲಸಕ್ಕೆ ನಮ್ಮ ಕಿಂಚಿತ್ತಿ ಒಂಜಿ ಬತ್ತದಾಕ್ಲಿ ಬೇದಾಲಜಿ ನಮ್ಮದಲ್ಲ ಅಕುಲು ಕೇಂದ್ರ ಅಪೇಕ್ಷೆ ಪಡೆತಿಜೇರು ಆಂಡಲ ಇಂಕುಲೊಂಜಿ ಆರು ಲೆತ್ತಿನ ಕ್ಯಾನ್ ಬರ್ಪೆ ಆಪಲ ಆರ್ನ ಫಂಕ್ಷನ್ ಪಂಡಗ ಆರ್ನ ಯೂಟ್ಯೂಬ್ ಅಕಲ್ನ ರಕ್ಷಣಾ ವೇದಿಕೆದ ಪೂರ ಸದಸ್ಯರನಕುಲು ಪಾಪ ಪುದರ ಪಂಡ್ರಾಪು ಜಿಂಕಿತ್ತ ಮಸ್ತ್ ಸದಸ್ಯರನಕುಲು ಒಟ್ಟಿ ಕೂಡ್ದೇನು ಮಲ್ತೊಂದುಲ್ಲೇರು 30 ದಿನ ದಿಂಚ ಅವು 16 ವರ್ಷದಿಂದ ಈ ಸಂಘಟನೆ ಪೊರ್ಮೊಂದುಲ್ಲೇರು ಅವು ತೂತಿನ ವಿಷಯ ದಯಪನ್ನಾಗ ಏರು ಎಂಚಿನ ಪನ್ನಡು ಅಕಲ ಕೆಲಸ ನಕಲು ಮಲ್ತೊಂದುಲ್ಲೇರು ತುಳುಕುದಲ್ಲ ತೊಂದರೆ ಆಡಬಲ್ಲಿ ನಮ್ಮ ತುಳುನಾಡು ಸೌಹಾರ್ದತೆ ರಿಪೋರ್ಡು ನಮ್ಮ ಗಲಾಟೆ ಪೆರಬಲ್ಲಿ ಪ್ರೀತಿ ರಿಪೋರ್ಟ್ ದಯಪನ್ನಾಗ ಒಂದು ಸರ್ವ ಧರ್ಮದ ಒಂದು ಭಕ್ತಿದ ಮಣ್ಣು. ಕಳೆದ 70ಕ್ಕೂ ಅಧಿಕ ದಿನಗಳಲ್ಲಿ ಹಸಿದವರಿಗೆ ಉಪಹಾರ ಹಾಗೂ ಆಹಾರದ ಕಿಟ್ಗಳ ವ್ಯವಸ್ಥೆಯನ್ನ ತುಳುನಾಡ ರಕ್ಷಣಾ ವೇದಿಕೆ ಮಾಡ್ತಾ ಬಂದಿದೆ. ಇದರ ರೂವಾರಿ ಯೋಗೀಶ್ ಶೆಟ್ಟಿ ಜೆಪ್ಪು ಹಾಗೂ ತಂಡದವರ ಅಮೋಘ ಪ್ರಯತ್ನದಿಂದಲೇ ಈ ಕಾರ್ಯಕ್ರಮಗಳು ನಡೆಯುತ್ತಿದೆ. ತುಳುನಾಡ ರಕ್ಷಣಾ ವೇದಿಕೆಯು ಜಾತಿ ಧರ್ಮ ನೋಡದೆ ಎಲ್ಲರೂ ಮಾನವರು ಎಂಬ ಧ್ಯೇಯ ವಾಕ್ಯಗಳನ್ನ ಇಟ್ಟುಕೊಂಡು ಇಂತಹ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈಗಾಗಲೇ ಸರಿಸುಮಾರು 35,000ಕ್ಕೂ ಅಧಿಕ ಮಂದಿಗೆ ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇಂತಹ ಸಂದಿಗ್ಧ ಸಮಯದಲ್ಲೂ ಯೋಗೀಶ್ ಶೆಟ್ಟಿ ಅವರು ಸಮಾಜಮುಖಿ ಕಾರ್ಯದಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ಹಸಿದವರಿಗೆ ಅನ್ನದಾನ ಮಾಡುವ ಕಾಯಕವನ್ನ ಯೋಗೀಶ್ ಶೆಟ್ಟಿ ಮಾಡ್ತಾ ಇದ್ದಾರೆ. ಇದೀಗ ಕಳೆದ ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ನಾವು ಅವರಿಗೆ ಕಷ್ಟದಗೊಂಡ ಜನರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಆಗಿರ್ಬೋದು, ಅದೇ ರೀತಿಯಲ್ಲಿ ಅವರಿಗೆ ಕಿಟ್ಟು ಕೊಡುವಂಥ ವಿಷಯ ಆಗಿರ್ಬೋದು. ಆನಂತರ ಕೊಡಗಿನಲ್ಲಿ ಅಲ್ಲಿ ಪ್ರಕೋಪಕ್ಕೆ ಒಳಗಾಗಿ ತೊಂದರೆ ಆದ ಸಂದರ್ಭದಲ್ಲಿ ಆಗ ಅಲ್ಲಿಯ ಜನರಿಗೆ ಸುಮಾರು 8 ಲಕ್ಷಕ್ಕಿಂತ ಹೆಚ್ಚಿನ ಅಲ್ಲಿಯ ಬೆಡ್ಶೀಟ್ ಆಗಿರ್ಬೋದು ಅಥವಾ ಆಹಾರ ಸಾಮಗ್ರಿ ಕೂಡ ಅಲ್ಲಿ ನಾವು ಸಂಪಾಜೆ ಆಗಿರ್ಬೋದು ನಿರೀಕ್ಷಿತ ಕೇಂದ್ರಕ್ಕೆ ಹೋಗಿ ನಾವು ಅಲ್ಲಿ ನೀಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ನಾವು ಈ ಸಲದ ಕೊರೋನಾ 2ನೇ ಸ್ಟೇಜ್ ಬಂದ ಸಂದರ್ಭದಲ್ಲಿ ಕೂಡ ಸುಮಾರು 900ರಿಂದ 1,000 ಪಡಿತರ ಕಿಟ್ಗಳನ್ನು ಕುಟುಂಬಗಳಿಗೆ ನಾವು ಅಲ್ಲಿ ಅವರ ಜಾಗಕ್ಕೆ ಹೋಗಿ ನೀಡುವಂಥ ಕೆಲಸ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಕಳೆದ 53ನೇ ದಿನ ನಮ್ಮದು ಕಳೆದ 53 ದಿನಗಳಿಂದ KSRTC ಕದ್ರಿ, ಕಾಟಿಪಳ್ಳ, ಅದೇ ರೀತಿಯಲ್ಲಿ ಕಂಕನಾಡಿ, ಅದೇ ರೀತಿಯಲ್ಲಿ ಬಂದರ್ನ ವಸತಿ ರಹಿತರ ಕೇಂದ್ರ ಆಗಿರ್ಬೋದು, ಅದೇ ರೀತಿಯಲ್ಲಿ ಕೆಲವು ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಕೆಲವು ಪೊಲೀಸ್ ಸಿಬ್ಬಂದಿಗಳಿಗೆ ನಾವು ಆಹಾರ ಕಿಟ್ಟನ್ನು ನಿರಂತರವಾಗಿ ನೀಡ್ತಾ ಬಂದಿದ್ದೇವೆ. ಸರ್, ನಾನು ಹನುಮಂತಪ್ಪ ಅಂತೇಳಿ ಮಾತಾಡೋದು. ನಾನು ಇಲ್ಲಿಯ ಗಣೇಶ್ ಮೆಡಿಕಲಿಂದ ಎದುರಿಗೆ ನೋಡ್ತಾ ಇದ್ದೀನಿ. 1.5 ತಿಂಗಳಾಯಿತು. ಪಾಪ ಅವರು ರಕ್ಷಣಾ ವೇದಿಕೆ ವೇಗೇಶ್ವರು ಅವರು ಪಾಪ ಎಲ್ಲ ಬಡವರಿಗೆ ಸಹಾಯ ಮಾಡ್ತಾಯಿದ್ದಾರೆ. ಅವರು ಎಲ್ಲರಿಗೆ ಊಟ ಕೊಡ್ತಾ ಇದ್ದಾರೆ. ನಾವು ಎದುರಿಗೆ ಇದ್ದು ಎಲ್ಲರೂ ನೋಡ್ತಾ ಇದ್ದೇನೆ. ನನಗೆ ಒಂದು ಭಾರಿ ಖುಷಿ ಆಯಿತು. ಅವರಿಗೆ ದೇವರು ಊಟ ಕೊಡ್ತಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಮತ್ತಿಷ್ಟು ಇನ್ನು ಹೆಚ್ಚಿಗೆ ಅವರಿಗೆ ಸಹಕಾರ ಆಗಲಿ. ನಾವು 1.5 ತಿಂಗಳಾಯ್ತು ನಾನು ಟಿ ವಿ ನೋಡ್ತಾ ಇದ್ದೀನಿ. ನನಗೆ ಭಾರಿ ಖುಷಿ ಅಂದ್ರೆ ಖುಷಿ. ಮೊನ್ನೆ ಬಂದು ನೀವು ಎಷ್ಟು ಎಲ್ಲರಿಗೆ ಸಹಾಯ ಮಾಡ್ತಿದ್ದೀರಿ, ನಮ್ಗೆ ಎಷ್ಟೊಂದು ಭಾರಿ ಖುಷಿ ಆಗ್ತಿದೆ. ಎಷ್ಟು ಜನ ಇಲ್ಲಿ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಅಷ್ಟು ನನಗೆ ಭಾರಿ ಒಂದು ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ತುಳುನಾಡು ಒಂದು ಸ್ವಾವಲಂಬಿ ಇಚ್ಛಾಶಕ್ತಿಯುಳ್ಳ ಪ್ರದೇಶ. ಇಲ್ಲಿನ ಜನರು ಯಾರಲ್ಲೂ ಕಾಡಿಬೇಡಿ ತಿನ್ನುವ ಸ್ವಭಾವದವರಲ್ಲ. ತನ್ನ ಸ್ವಂತ ದುಡಿಮೆಯಿಂದ ಸಮಾಜವನ್ನ ಕಟ್ಟುವ ಮನೋಬಲ ಹೊಂದಿದವರು. ಯೋಗೀಶ್ ಶೆಟ್ಟಿ ಜೆಪ್ಪು ತುಳುನಾಡ ರಕ್ಷಣಾ ವೇದಿಕೆಯನ್ನ ಸ್ಥಾಪಿಸುವ ಮೂಲಕ ತುಳುನಾಡು ಒಂದು ಸ್ವಾವಲಂಬಿ ಪ್ರದೇಶವಾಗಿ ಅಭಿವೃದ್ಧಿಪಡಿಸುತ್ತಾ ತಮ್ಮ ಹೋರಾಟವನ್ನ ನಡೆಸುತ್ತಾ ಬಂದಿದ್ದಾರೆ. ಅವರ ಕಣ್ಣೋಟಗಳು, ದೂರದೃಷ್ಟಿ ಯೋಜನೆಗಳು, ಹೋರಾಟಗಳು ತುಳುನಾಡಿನ ಭದ್ರ ಬುನಾದಿ ಹಾಕಲಿ ಅನ್ನೋದು ಎಲ್ಲರ ಹಾರೈಕೆ. ನೆರವಿನ ಹಸ್ತ ನೀಡುವವರು ತುಳುನಾಡ ರಕ್ಷಣಾ ವೇದಿಕೆ, ಕೆನರಾ ಬ್ಯಾಂಕ್ ಅಕೌಂಟ್ ನಂಬರ್ 1553101014666, IFSC ಕೋಡ್ CNRB 0001553,
Canara Bank, Morgan's Gate branch. Google Pay और फोन पे ನಂಬರ್ 9019387676 ನೀಡಬಹುದಾಗಿದೆ. ಸಂಘ ಸಂಸ್ಥೆಗಳ ಸಹಕಾರದಿಂದ ಅಸಹಾಯಕ ಜನ ತಮ್ಮ ಬದುಕನ್ನ ಹಸನುಗೊಳಿಸುತ್ತಿದ್ದಾರೆ. ತುಳುನಾಡ ರಕ್ಷಣಾ ವೇದಿಕೆ ಈ ಸತ್ಕಾರ್ಯದಲ್ಲಿ ಮುಂದುವರಿಯಲಿ ಎಂಬುದೇ ನಮ್ಮ ಹಾರೈಕೆ. ನೋಡಿದ್ರಲ್ವಾ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.